ಕ್ಷೇತ್ರದ ಆರಾಧ್ಯ ಶಕ್ತಿಲೇನು ಮನಸಾರೆ ಪ್ರಾರ್ಥನೆ ಮಲ್ತೊಂದು ನಮ್ಮ ಉಳ್ಳಾಲ ಭಾಗದ ಪುನಂಚಿನ ಇತಿಹಾಸ ಪ್ರಸಿದ್ಧ ಸೋಮನಾಥ ದೇವರಿಗೆ ಅಡ್ಡ ಬೂರೊಂದು ಈ ಕ್ಷೇತ್ರ ನೆಲೆಯಾಯಿ ಮಾತ ಶಕ್ತಿಲೆಗ್ಲ ತರೆತಗ್ಗಾದ ಬಿರಿಬಗ್ಗಾದ ಅಡ್ಡ ಬೂರೊಂದು ಪೂಜ್ಯ ಸ್ವಾಮೀಜಿಯರ್ನ ಆಶೀರ್ವಾದ ನಟ್ಟೊಂದು ಇನಿ ವ್ಯಾಸ ಪೂರ್ಣಿಮೆದ ಪವಿತ್ರ ದಿನ ಗುರು ಪೂರ್ಣಿಮೆ ಅಂದು ಪನ್ಪೇರು ಅಂಚಿನ ಹತ್ರ ಜಗತ್ತದ ಒರ್ಮೆಲ ಗುರುಕುಲೇನು ಆರಾಧನೆ ಮಲ್ಪನ ಅಂಚಿನ ದಿನ ಈ ನೆಲಟಿನಿ ಸಾಯಿ ಪರಿವಾರ ಟ್ರಸ್ಟ್ ಹಿಂದೂ ಯುವ ಸೇನೆ ತೊಕ್ಕೊಟ್ಟು ಶಾಖೆಯಾದ ಒಟ್ಟು ಧಾರ್ಮಿಕವಾದ ಹಿಂದೂ ಯುವ ಸೇನೆ ತೊಕ್ಕೊಟ್ಟು ಶಾಖೆಡ್ ಎಂಚ ಧಾರ್ಮಿಕವಾದ ಕೆಲಸ ಮಂಚನೆ ಸಾಯಿ ಪರಿವಾರದ ಮುಖೇನ ಸೇವಾ ಚಟುವಟಿಕೆಯಲ್ಲಿ ಇಂಗ್ಲ ಸಾಯಿ ಪರಿವಾರ ಸೇವಾ ಟ್ರಸ್ಟ್ ಮೂಲಕ ಮಲ್ತೊಂದು ವೈದ್ಯನಂಚಿನ ಸಂಸ್ಥೆ ಇನಿ ಗುರುನ ಆರಾಧನೆ ಮಲ್ಪನಂಚಿನ ಪವಿತ್ರ ದಿನಟ್ಟು ನಮಗೆ ಗುರುನ ಶಕ್ತಿ ನಮ್ಮ ಜವನರಿಗೆ ತಿಕ್ಕಾಡು ಅವೆಲ್ಲಕನೆ ಸಾಯಿ ಪರಿವಾರದ ಸಂಸ್ಥೆದ ಮಾತ ಜವನರಿಗೆ ತಿಕ್ಕಾಡು ಪನ್ಮ ನೆಲೆಟ್ಟು ಇನಿ ಪರಮ ಪವಿತ್ರವಾಯಿನಂಚಿನ ಕೊಂಡೆ ಊರದ ಈ ಪುಣ್ಯದ ಮಣ್ಣಿಗೆ ಬತ್ತು ಸೇರೊಂದ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ಪಂದು ದಾಸರ ಪಂತೇರಿಗೆ ಅಂಚನೆ ಒವ್ವೇ ಕಾರ್ಯಲ ನಮ್ಮ ಶುಭ ಕಾರ್ಯ ಯಾವುದು ಒವ್ವೇ ಧಾರ್ಮಿಕ ಕಾರ್ಯ ಯಾವುದು ಸುರುಕು ದುಂಬು ತ ಪಜ್ಜದಿ ಓಡುಂದಾಂಡ ಐಕ್ ಗುರುನ ಒಂಜಿ ಆರಾಧನೆ ಮುಖಾಂತನೇ ದಯಪಂಡ ನಮ್ಮೊಂಜಿ ಮದಿಮೆದ ಕಾಕ ಜಿಲ್ಲ ಪಂಪ ಗುರು ಹಿರಿಯರ ಆಶೀರ್ವಾದದಿಂದಿಗೆ ಎಂದು ಅಂಚನೆ ದೇವೇರ ಬೊಕ್ಕಾಗಿ ಗುರು ಹಿರಿಯರು ಮುಖ್ಯವಾಗಿ ಇಂಚಿತ್ತಿ ಪವಿತ್ರವಾಯಿನಂಚಿನ ಭರತ ಭೂಮಿಡು ಗುರುಗೂ ಅಗ್ರಸ್ಥಾನ ಕೊರ್ತನಂಚಿನ ಪವಿತ್ರ ಭೂಮಿಡು ಇನ್ನಿನ ಮಾತೆರ್ಲ ಪುನನೇ ಒಂಜಿ ಪುಣ್ಯ ಅಂದ ಪನೋಲಿ ಇನಿ ವ್ಯಾಸ ಪೂರ್ಣಿಮೆದ ಗುರು ಪೂರ್ಣಿಮೆದ ಇನ್ನಿತ ಶುಭ ದಿನಟ್ಟು ನಮ್ಮಲ್ಲ ಸಾಯಿಬಾಬನ ಒಂಜಿ ಗುರುನ ಆರಾಧನೆ ಮಲ್ತರು ಗುರುನ ಒಂಜಿ ಪುದರ್ಡೆ ಸಾಯಿ ಪರಿವಾರ ಟ್ರಸ್ಟ್ ಉಪ್ಪುಣಿ ಆರು ಗುರುನ ನಮ್ಮ ಆರಾಧನೆ ಮಲ್ತನಾಗೆ ನಮ್ಮ ದೇವರನ್ನ ಕೈತಲೆ ಬೇಗ ಪೋಯಾರ ಆಪುಂಡಿಗೆ ದಯಪಂಡ ಗುರುನ ನಮ್ಮ ದೇವರನ್ನು ತೂತಿನ ಗುರುನಾಕಲು ದೇವರನ್ನು ತೂತೇರಿಗೆ ಅಂಚಿನ ಗುರುನ ಆರಾಧನೆ ಮಲ್ಲ ದೇವರ ಸಂತೃಪ್ತಿ ಆಪೇರಿಗೆ ಅಂಚ ಇನಿ ಸಾಯಿ ಪರಿವಾರದ ಮೂಲಕ ಇನಿ ಗುರು ವಂದನಾ ಕಾರ್ಯಕ್ರಮ ಗುರು ನಮನ ಕಾರ್ಯಕ್ರಮಗ ಪೂಜ್ಯ ಕೊಂಡೆಊರದ ನಿತ್ಯಾನಂದ ಯೋಗಾಶ್ರಮದ ಯೋಗಾನಂದ ಸರಸ್ವತಿ ಸ್ವಾಮೀಜಿಯರಿಗೆ ಇನಿ ಗುರುವಂದನೆ ಮಲ್ಪನಂಚಿನ ಕಜ್ಜಗ ನಮ್ಮ ಮಾತೆರ್ಲ ಬತ್ತು ಸೇರೊಂದ ಇನಿ ಕೊರೋನಾದ ಒಂಜಿ ಸಂದಿಗ್ಧ ಪರಿಸ್ಥಿತಿ ನಮ್ಮ ಸಾಮಾಜಿಕ ಅಂತರ ಬಕ್ಕ ನಮ್ಮ ಜಾಸ್ತಿ ಸಂಖ್ಯೆ ನಮ್ಮ ಜನ ಸೇರ ಪಲ್ಮ ನೆಲೆಟ್ಟು ನಮ್ಮ ಸೀಮಿತವಾಯಿನ ಜನ ಪದಾಧಿಕಾರನಕ್ಕೂ ನಮ್ಮ ಟ್ರಸ್ಟಿನಕ್ಕೂ ಬದ ಸೇರೊಂದು ಇನಿ ಗುರುವಂದನೆ ಕಾರ್ಯಕ್ರಮ ಮಲ್ತೊಂದುಲ್ಲ ಪೂಜ್ಯ ಸ್ವಾಮೀಜಿಯರನ್ನು ಈ ಒಂದು ಸಂದರ್ಭ ನಮಕ್ ಬೋಡದು ಇನ್ನಿದು ఒక ಚತುರ್ಮಾಸ ವ್ರತಲ ಆಚರಣೆ ಮಲ್ಪನಂಚಿನ ಪುಣ್ಯ ಗಲಿಗೆಡುಲ್ಲೇರು ಚತುರ್ಮಾಸ ವ್ರತ ಪಂಡಾವು ಸ್ವಾಮೀಜಿನಕ್ಲೆಗೆ ಗೊತ್ತು ಆಯ್ತಾ ಎತ್ತು ಧ್ಯಾನ ತಪ್ಪ ಪೂರ ಮಲ್ಪದ ನಾವು ಪೂರ ಅಕ್ಲಕ್ಲ ಅರ್ನ ಎಂದೇಕತ್ತು ಪೂರ ಸಮಾಜಕ್ಕೆ ಬೋಡದು ನಮ್ಮ ಹಿಂದೂ ಸಮಾಜಕ್ಕೆ ಬೋಡದು ಅಂಚಿತ್ತಿ ಚತುರ್ಮಾಸ ವ್ರತಲೇನು ಸ್ವಾಮೀಜಿನಕ್ಲು ಮಠ ಮಂದಿರಡೆ ಮಲ್ತೊಂದು ಇನ್ನು ಸಮಾಜಕ್ಕೆ ಎಡ್ಡೆ ಆವಡು ಪನ್ಪನಂಚಿನ ಕಾರ್ಯನ ಮಲ್ಪನಂಚಿನ ಪವಿತ್ರ ದಿನಟುಲ್ಲ ಈ ಗುರುವಂದನಾ ಕಾರ್ಯಕ್ರಮಡು ಗುರು ಪೂರ್ಣಿಮೆದ ಶುಭ ದಿನಟ್ಟು ಎಂಕ್ಲಿಗೆ ಮಾತೆರೆಗ್ಲ ಆಶೀರ್ವಾದ ಮಲ್ತದ್ದು ನಮ್ಮ ಎಂಕ್ಲು ಕೊರ್ಪುನಂಚಿನ ಮನಸಾರೆ ಕೊರ್ಪುನಂಚಿನ ಗುರುವಂದನದ ಒಂಜಿ ಕಿನ್ಯ ಒಂಜಿ ಕಾಣಿಕೆನು ಮನಸಾರೆ ಸ್ವೀಕಾರ ಮಂದು ನಮಗೆ ಮಾತೆರೆಗ್ಲ ಒಂಜಿ ಆಶೀರ್ವಾದ ಮಲ್ಪೋಡು ಪನ್ನದು ಪ್ರಾರ್ಥನೆ ಮಲ್ತದು ಪೂಜ್ಯ ಯತಿವರಿಯರೇನು ಸಾಯಿ ಪರಿವಾರ ಟ್ರಸ್ಟ್ ಮೂಲಕ ಆತ್ಮೀಯವಾದ ಭಕ್ತಿಪೂರ್ವಕವಾದ ನಮನನ್ನು ಸಲ್ಲಿಸೊಂದು ಅರೇನು ಎದುಕೊಂದೊಂದುಲ್ಲೆ ಅಂಚನೆ ಈ ಸಂದರ್ಭಡು ನಮ್ಮ ಸಾಯಿ ಪರಿವಾರದ ಮಾರ್ಗದರ್ಶಕರು ಅವೆಲ್ಲಕನೆ ಭಾರತೀಯ ಜನತಾ ಪಕ್ಷ ಕುಡ್ಲ ಕ್ಷೇತ್ರದ ಅಧ್ಯಕ್ಷರಾದ ಎಂಕಲು ಚಂದ್ರಾಸ್ ಪಂಡಿತ್ ಅವಸುಲ್ಲೇರು ಮಸ್ತ್ ಎಂಕ ಆರ ಅಧ್ಯಕ್ಷ ಆದ ಪಟ್ಟ ತಿಕ್ಕನಾಗ ಎಂಕಲು ಸೀದಾ ಬೈದಿನಿ ಕೊಂಡೆಯೂರು ಆಶ್ರಮಕ್ಕೆ ಕೊಂಡೆಯೂರು ಶ್ರೀಗಳನ್ನ ಆಶೀರ್ವಾದ ತುನೇರನ್ನ ಎಂಕ್ಲು ಸುವಿದ್ದೀನಿ ಅಪ್ಪಾಗ ಎಂಕ್ಲ ಸಾಯಿ ಪರಿವಾರದ ಪುರುಷೋತ್ತಮ ಕಲ್ಲಾಪುರು ಹಿಂದಿ ದಿವಸ ಪುರುಷೋತ್ತಮ ಕಲ್ಲಾಪುರು ಮೂಲು ಪಾದಯಾತ್ರೆಡು ಮಾಲೆ ಪಾರದ ಮುಲ್ಪ ಎತ್ತೀರು ಅಂಚಿತ್ತಿ ಯೋಗ ಭಾಗ್ಯ ಎಲ್ಲ ಆ ಸಂದರ್ಭ ಎಂಕ್ಲೆ ತೆಗೆದು ಎಂಕ್ಲ ಚಂದ್ರನ್ನೇ ಎಂಗ್ಲ ಮಾತೆರೆಗ್ಲ ಎಂಗ್ಲ ಮಾತಾ ಕಾರ್ಯಗಳ ಎಂಕ್ಲೆಗೆ ಪ್ರೋತ್ಸಾಹ ಕೊರೊಂದು ಬತ್ತನಾರು ಎಂಕ್ಲ ಮಾತೆಲ್ಲ ನಾಯಕಿಯರು ಅರೆಲ್ಲ ಈ ಸಂದರ್ಭಡು ಆತ್ಮೀಯವಾದ ಗೌರವಪೂರ್ವಕವಾದ ಸ್ವಾಗತ ಮಂತೊಂದುಲ್ಲೆ ಅಂಚನೆ ಎಂಕ್ಲ ಭಾಸ್ಕರ ಚಂದ್ರ ಶೆಟ್ಟಿ ಹಿಂದೂ ಯುವ ಸೇನೆ ಕೇಂದ್ರೀಯ ಮಂಡಳಿದ ಗೌರವ ಅಧ್ಯಕ್ಷರಾದ ಮಂಗಳೂರು ಗಣೇಶೋತ್ಸವ ಸಮಿತಿದ ಗೌರವ ಗುರುಕಾರರಾದ ಹಿಂದೂ ಯುವ ಸೇನೆ ತೊಕ್ಕೊಟ್ಟದ ಬಾಗಡ್ಲ ಸ್ಥಾಪನೆ ಮಲ್ಪರೆಗೆ ಮೂಲ ಕಾರಣಕರ್ತರಾದ ನಮ್ಮ ಮಾತೆರೆಗ್ಲ ಜವನರಿಗೆ ಪ್ರೇರಣಾ ಶಕ್ತಿ ಆದ ಎಂಕ್ಲೆ ಮಾತೆರೆಗ್ಲ ಪ್ರೇರಣಾ ಶಕ್ತಿ ಆದ ನಂಚಿನ ಎಂಕ್ಲ ಆತ್ಮೀಯರು ಭಾಸ್ಕರ ಚಂದ್ರ ಶೆಟ್ಟಿ ಉಳ್ಳೇರು ಸಂಘ ಪರಿವಾರದಿಂಚಲ ಸಾಮಾನ್ಯ ಕಾರ್ಯಕರ್ತೆ ಆದ ಪ್ರಚಾರಕ ಆದ ಕುಡ್ಲಾಗ ಬತ್ತದು ಆ ತನ್ಮೂಲಕ ಸಂಘ ಕಾರ್ಯ ಜೋಡಣೆ ಮಲ್ತದು
ಹಿಂದಿಯೋ ಸೇನದ ಕಾರ್ಯದ ಮೂಲಕ ಧರ್ಮ ರಕ್ಷಣೆ ಮಲ್ತಿನ ಬಂಜನ ಕೆಲಸ ಮಲ್ತೊಂದು ಬರ್ತಾನೆ ಭಾಸ್ಕರ್ ಚಂದ್ರ ಶೆಟ್ಟರೆಲ್ಲ ಸಾಯಿ ಪರಿವಾರದ ಪರವಾದ ಆತ್ಮೀಯವಾದ ಸ್ವಾಗತ ಮಂತಂದಿಲ್ಲ. ಅಂಜನೆ ಈ ಸಂದರ್ಭದ ಎದುರು ಪರಿಚಯದಷ್ಟು ಉಪಸ್ಥಿತರಿಪ್ಪನ ಸಾಯಿ ಪರಿವಾರದ ಹಿಂದಿಯೋ ಸೇನದ ತೊಕ್ಕೊಡು ಶಾಖದ ಅದೇ ದೀಕ್ಷಿತುಲ್ಲೇರು ಅಂಜನೆ ಸಾಯಿ ಪರಿವಾರದ ಹಿಂದಿಯೋ ಸೇನೆ ಮಾತ ಸದಸ್ಯರನ್ನಕ್ಲುಲ್ಲೇರು ನಮ್ಮ ಓರ್ಬಿಜ್ಜಿ ರಾಜಮಾರ್ಗಡ್ ಸ್ವಾಮೀಜಿ ಐನು ಸಾರ ಆಜಿ ಸಾರ ಜನ ಸೇರ್ನಂಜಿನ ಕೊರಗ ಜನ ಒಂಜಿ ಸ್ಥಳ ಇತ್ತು ನಾವು ವರ್ಷದ ಕೋಲಾಗ ಸೇರಿನ ಜಲ ಇತ್ತನ ಒಂಜಿ ತೊಕೊರದ ವಾರ್ ಬಿಜ್ಜಿ ರಾತ್ರಿದ ಒಂಜಿ ಕೋಲದ ಸಂದರ್ಭ ರಾಜ ಬೀದಿನ ಒಂಜಿ ಸೈಡ್ ಬಂದು ಮಂತ ಫುಲ್ ಆಜಿ ಸಾರ ಜನ ಸೇರಿನಂಜಿನ ಒಂಜಿರ ಕೋಲಾಪುನಂಜಿನ ಕ್ಷೇತ್ರ ಆ ಕ್ಷೇತ್ರದ ಸ್ಥಾಪಕರು ರಾಜಕೀಯ ಅರೆಲ್ಲ ಆತ್ಮೀಯವಾದ ಸ್ವಾಗತ ಬಂದದ್ದು ಅಂಚನೆ ಎಂಗ್ಲ ಸಾಯಿ ಪರಿವಾರದ ಟ್ರಸ್ಟ್ನಾಗ್ಲ ಅಂಜನ ಜಿ ಇಂಟೀರಿಯರ್ ಸ್ಟುಡಿಯೋದ ಮಾಲಕರ ಅಂಜನ ಗಣೇಶ್ ಅಂಚನ್ ಅಂಚನೆ ಸೂರ್ಯ ಕುಂಪಲ ಬೊಕ್ಕ ಶವಿ ತುಚ್ಚಿಲ್ ಬೊಕ್ಕ ಸತೀಶ್ ಭಟ್ನಗರ ಜೈವೀರ ಮಾರುತಿ ವ್ಯಾಯಾಮಶಾಲದ ಪ್ರಧಾನ ಕಾರ್ಯದರ್ಶಿ ಆದುಲ್ಲೇರು ಅಲ್ಲ ಆತ್ಮೀಯವಾದ ಚೆನ್ನೈಗ್ಲ ಪುರುಷೋತ್ತಮ ಕಲ್ಯಾಣ ಪನೋಡೊಂದಿಜ್ಜಿ ಆರು ಪೂರೆಟ್ಲ ಒಪ್ಪುಂಡು ಪೂರೆಟ್ಲ ನಮ್ಮ ಸಾಯಿ ಪರಿವಾರದ ಒಂಜಿ ಆಧಾರ ಸ್ತಂಭ ಪಿಲ್ಲರ್ ఉంది ಮನಲ್ಲಿ ಬೊಕ್ಕ ಮಾತಾಡಲ ಇಂಕ್ಲ ಹಿಂದಿ ಸೇನದ ರಕ್ತದಾನದ ಸಂಚಾಲಕರಾದಲ್ಲ ಅವೆಲ್ಲಕನೆ ಭಾರತೀಯ ಜನತಾ ಪಕ್ಷದ ಮಾಧ್ಯಮ ಪ್ರಕೋಷ್ಠದ ಸಂಚಾಲಕರಾದಲ್ಲ ಸೇವೆ ಮಲ್ತೊಂದು ಅರೆಲ್ಲ ಆತ್ಮೀಯವಾದ ಸ್ವಾಗತ ಮಂತೊಂದು ಅವೆಲ್ಲಕನೆ ಕೌಶಿಕ್ ಅಂಚನೆ ಕುಶಾಲ್ ಮಕ್ಕ ನಿಕ್ಲೆಲ್ಲ ಈ ನಿಕ್ಲೆ ಮಾತಿರಲ್ಲ ಸ್ವಾಗತ ಮಂತೊಂದು ಅವೆಲ್ಲಕನೆ ಎಂಕಲ ಹಿತೇಶ್ ಉಳ್ಳಾಲ್ ಬೈಲುಲ್ಲೇರು ಅರೆಲ್ಲ ಆತ್ಮೀಯವಾದ ಸ್ವಾಗತ ಮಾತು ಭಾರಿ ಸಂತೋಷದ ಒಂಜಿ ಸಂದರ್ಭಡುಲ್ಲ ದಯಾಂದಿಕೆಂಡ ನಾವು ಮಾತಾಡಲ ಈ ಕೊಂಡೇವರದ ಪರಮ ಪೂಜ್ಯ ಸ್ವಾಮೀಜಿನ ನೇತೃತ್ವಡ್ ಈ ಜಾಗೆಡ್ ಆಯ್ನಂಚಿನ ಅನೇಕ ಯಾಗದ ಪುಣ್ಯಭೂಮಿ ಹೂ ಹೊಂದಿಕೆಂಡ ಅವು ಕೊಂಡೇವರು ಆ ಕೊಂಡೇವರದ ಪುಣ್ಯದ ಭೂಮಿಡ್ ಇನಿ ಅನೇಕ ಯಜ್ಞ ಯಾಗಾದಿಗಳ ಹತ್ರ ಇನಿ ಸಂಕಷ್ಟ ಬೈದಿನಂಚಿನ ಮಹಾಮಾರಿ ಕೊರೋನಾನ ದೂರ ಮನ್ಪುನಂಚಿನ ಶಕ್ತಿ ಆ ಪುಣ್ಯಭೂಮಿಗಿತ್ತು ನಾವು ಅಂಚಾದಿನಿ ಐನಾತು ಬೇಗ ಆ ಕೊರೋನಾ ದೂರ ಆಯರೆ ನಾವು ಮಾತಾಡಿ ಜಾಗದ ಪ್ರಾರ್ಥನೆ ಮಲ್ದ ಅವು ಖಂಡಿತವಾದ ಈಡೇರಿಲ್ಲ ಅಂದು ಇನ್ನು ವಿಶೇಷದಾದಕ್ಕೆಂಡ ಗುರುಪೂರ್ಣಿಮದ ಸಂದರ್ಭಡ್ಲ ಸಾಯಿ ಪರಿವಾರ ಟ್ರಸ್ಟ್ ಪನ್ಪಿನವು ಸಾಮಾಜಿಕವಾದ ಶೈಕ್ಷಣಿಕವಾದ ಅತನ ಅನೇಕ ಬಡ ಬಗ್ಗೆರ್ನ ಬೇನೆಗೆ ಬೆನ್ಪುನಲ್ಪ ಇತ್ತನಲ್ಲ ಆಯ್ತ ಒಟ್ಟಿಗೆ ಆಧ್ಯಾತ್ಮಿಕವಾದಲ ಒಂಜಿ ಆ ಆಯ್ತ ರುಚಿನ ಪಡೆಯವ ನೋಡು ಆಯ್ತ ಒಟ್ಟಿಗೆ ಇತ್ತದು ಆ ಆಧ್ಯಾತ್ಮಿಕ ಬತ್ತಿನಂಚಿನ ಒಂಜಿ ಆ ಶಕ್ತಿ ಹಿಡ್ದ ಹತ್ರ ಸಮಾಜ ಸೇವೆ ನನಾತಿ ಹೆಚ್ಚ ಮಲ್ಪಡೋಮ್ನ ತುಡಿತಾಡ್ದ ಹತ್ರ ಇನಿ ನಮ್ಮ ಇಡೀ ಸಾಯಿ ಪರಿವಾರ ಟ್ರಸ್ಟಿಗೆ ನಮ್ಮ ಕೊಂಡೆ ಹೊಡೆದ ಶ್ರೀ 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 ಯೋಗಾನಂದ ಸರಸ್ವತಿ ಸ್ವಾಮಿಲಿನ ಅರಣ್ಯ ಗುರು ಬಂದು ಎನ್ನೊಂದು ಅರ್ನ ಪಾದಗಿನಿ ಪೂಜೆ ಮನ್ಪುನಡೆಗೆ ಅರೇನು ಗುರುವಾದ ಸ್ವೀಕಾರ ಮಲ್ತೊಂದಿನಂಚಿನ ಈ ಸಾಯಿ ಪರಿವಾರ ಟ್ರಸ್ಟ್ದ ಬಾರಿ ಮಲ್ಲ ಒಂಜಿ ಕಜ್ಜ ಈ ಕಜ್ಜ ಮಾತಿರ್ಲಿನ ಸೇಡ್ದ ದಾಯಂದ ಪಂಡ ನಂಗೆ ಒಂಜಿ ಗೊತ್ತಿತ್ರ ಸಾರ ಗೊತ್ತುಪ್ಪಂದು ಇಂದೇನು ಏರು ಪಂಡದ ಕೊರಡ್ದು ಕೇಂಡ ಗುರುಕುಲು ಆ ಗುರುಕುಲು ನಂಗೆ ಏರಾತಿರ್ ಪಂಡ ಸ್ವಾಮಿ ಪೂಜ್ಯರಾಯನಂಚಿನ ನಂಗೆ ಸ್ವಾಮಿಲು ಅಂಚಾದು ಅರ್ನ ಮಾರ್ಗದರ್ಶನ ನನಾತ್ ನಮ್ಮ ಸಮಾಜ ಸೇವೆಡು ನಮ್ಮ ತೂತ ಕರಿನ 2 ವರ್ಷದಿಂದ ಕೊರೋನಾ ಸಂದರ್ಭಡ್ ಸಾವಿರಾರು ಜನಗಳಿಗೆ ವನಸ್ಸು ಬಲಸು ನಂಚಿನ ಕೆಲಸದ ಪತ್ತಿನ ಆಕೆ ಓಡಾಪಿನ ಅರಿ ತಾರಾಯಿ ತರಕಾರಿಲೇನು ಸಾವಿರಾರು ದಾನಿನಕಳ ದೆತ್ತೊಂದು ಅವೇನು ನಮ್ಮ ಕಿಸೆಡಿತ್ತಿನ 10 ಪೈಸೆಯನ್ನು ಪಾಡ್ದು ಇಡೀ ಸಮಾಜ ಸೇವೆ ಮಾಡ್ಕೊಂಡು ಒಂಜೇ ಒಂಜಿ ತುಡಿತಡ್ದ ಹತ್ರ ಬಾಬಾ ಗುರುಕುಲಿನ ಒಂಜಿ ಅನುಗ್ರಹ ಹಿಡ್ದ ಹತ್ರ ಪಾಡಿನ ಕೆಲಸ ನಂಗೆ ಸಂಪೂರ್ಣವಾದ ಅನುಗ್ರಹ ಹಿಡ್ದ ಹತ್ರ ನಂಗೆ ದಿಗದಿಂಡು ಐಕೆ ನಂಗೆ ಸಾಯಿಬಾಬಾರ ಅನುಗ್ರಹ ಇತ್ತು ಅದಕ್ಕೋಸ್ಕರ ಆ ಕಾರ್ಯ ಭಾರಿ ಯಶಸ್ವಿ ಆದಾತನು ಆಯ್ತಾ ಒಟ್ಟಿಗೆ ನಂಗೆ ಅನೇಕ ಈ ಸರ್ತಿದ ಸೆಕೆಂಡ್ ಲಾಕ್ಡೌನ್ ಉಡ್ಲ 2ನೇ ವೇವ್ ಉಡ್ಲ ನಮ್ಮ ಮಸ್ತ್ ಕೆಲಸ ಕಾರ್ಯನ ಸಾಯಿ ಪರಿವಾರ ಟ್ರಸ್ಟ್ ತಪ್ಪುದಾರ ನಾವು ಮಲ್ದ ಅಣ್ಣ ನಮ್ಮ ಮಲ್ದಿನ ಹತ್ತವು ಆ ಗುರುಕುಲ ಅನುಗ್ರಹದ ಹತ್ರ ನಮ್ಮ ಸ್ವಾಮಿಯಲ್ನ ಒಂಜಿ ನಮ್ಮ ಪ್ರೋತ್ಸಾಹದ ಹತ್ರ ಇನಿ ಭಾರಿ ಎಡ್ಡ ರೀತಿಯ ಕೆಲಸ ಕಾರ್ಯ ಎಲ್ಲ ಆತರು ಆತನಿಂದ ಇತ್ತಂದ ಈಗ ನಂಗೆ ಗುರುಕುಲನ ಅನುಗ್ರಹ ಇತ್ತು ಅನ್ಪಿನ ನಮ್ಮ ಒಂಜಿ ನಂಬಲಿಗೆ ಆ ಪ್ರಕಾರವಾದ ಇನಿ ಒವೇ ಒಂಜಿ ಕೆಲಸ ಕಾರ್ಯ ಮಲ್ತನಲ್ಲ ನಮ್ಮ ಕೈಗೆ ಗುರು ಬೋಡಿಗೆ ಗುರು ಇಜ್ಜನ್ನು ವಿದ್ಯೆ ಪರಿಪೂರ್ಣ ತಯಾರು ಸಾಧ್ಯತೆ ಇಜ್ಜುವಮ್ಮನ ನಂಗೆ ಹಿರಿಯಕಲು ಪಂದು ಕೊಡ್ತೀರ ಪಾತ್ರ ಇನಿ ಆ ಪಾತ್ರಕ್ಕೆ ತಕ್ಕನೆ ನಾವು ಮಲ್ಪನ ಸಂಪೂರ್ಣ ಕೆಲಸಲು ಪರಿಪೂರ್ಣತೆ ತಿಕ್ಕೊಡೋದಿತ್ತಂಡ ನಂಗೆ ಗುರುಕುಲನ ಆಶೀರ್ವಾದ ಬೋಡು ಅವ್ರನ್ನ ಅನುಗ್ರಹ ಬೋಡು ಅದಕ್ಕೋಸ್ಕರ ಇನಿ ಗುರುಪೂರ್ಣಿಮದ ಈ ಪುಣ್ಯ ದಿನಟ್ಟು ನಾವು ಮಾತೆಲ್ಲ ಸೇರಿದಾರನ್ನ ಅವರ ಪಾದಕ್ಕೆ ವಂದನೆ ಮಲ್ತೊಂದು ಗುರುವಂದನೆ ಸಲ್ಲಿಸಾರಿ ಇನ್ನು ಬೈದಿನಂಚಿನ ಕೆಲಸ ಕಾರ್ಯ ನಮ್ಮ ಯಶಸ್ವಿಯಾದ ತುಂಬ ದಿನಕ್ಲೇಡು ಸಾಯಿ ಪರಿವಾರ ಇನಿ ಖಾಲಿ ತುಕ್ಕೋಟದ ಮಟ್ಟಕ್ಕೆ ಸೀಮಿತ ಅವಂದೆ ಇಡೀ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಒಂದು ಕೆಲಸ ಕಾರ್ಯ ಮಲ್ಪೊಂದು ಅನುಗ್ರಹ ನಂಗೆ ತಿಕ್ಕಾಡು ಇಡೀ ದೇಶಡ್ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಮಲ್ಪೊಂದು ಕೆಲಸ ಕಾರ್ಯದ ಒಂಜಿ
ಅಂಶ ಆಡಲಂಕ ಮಲ್ಪನ ಯೋಗ ನಂಗೆ ಬರಡು ಆ ಮೂಲಕವಾದ ರಾಷ್ಟ್ರೋತ್ಥಾನದ ಕೆಲಸ ಆವಡು ಸಾಯಿ ಪರಿವಾರ ಇಡೀ ರಾಷ್ಟ್ರದ ಕಟ್ಟಣ ಕೆಲಸ ಮಲ್ಪನ ಮೂಲಕವಾದ ಇಡೀ ಸಮಾಜ ಸೇವೆ ಆದಪ್ಪು ಶೈಕ್ಷಣಿಕ ಕ್ಷೇತ್ರ ಆಡದಪ್ಪು ಧಾರ್ಮಿಕ ಕ್ಷೇತ್ರ ಆಡದಪ್ಪು ಆಧ್ಯಾತ್ಮಿಕ ಕ್ಷೇತ್ರ ಆಡದಪ್ಪು ಪ್ರತಿ ಒಂಜೇಟ್ಲ ಕೆಲಸ ಮಾಡೋ ಶಕ್ತಿನ ಆ ಭಗವಂತೆ ಸ್ವಾಮಿ ನಿತ್ಯಾನಂದ ಸ್ವಾಮಿಲ ಆ ಸಾಯಿಬಾಬಾ ಗುರುಕುಲ್ಲ ಇದೊಟ್ಟಿಗೆ ನಮ್ಮ ನಮ್ಮಿನಂಚಿನ ಸ್ವಾಮಿ ಪರಮ ಪೂಜ್ಯರಾಯನ ಯೋಗಾನಂದ ಸ್ವಾಮಿನ ಅನುಗ್ರಹ ನಂಗೆ ಮಾತಾಡಲು ಉಪ್ಪಾಡು ಪಡ ಚಂದ್ರನೇ ಪನ್ಲಾಕನೆ ಕೊರೋನಾ ಲಾಕ್ಡೌನ್ 10,300 ಅಶಕ್ತರಿಗೆ ನಿರಾಶ್ರಿತರಿಗೆ ಅನ್ನದಾನದ ಸೇವೆಯನ್ನು ಅಲ್ಪ ಅಲ್ಪ ಪೋದು ಪಟ್ಟಣಂಚಿನ ವ್ಯವಸ್ಥೆ ಕರಿನ ವರ್ಷ ಮಲ್ತ ಈ ವರ್ಷ 1,000 ಮಿಕ್ಕದು ಆಹಾರ ಕಿಟ್ಲೇನು ಕೊರ್ಪನ ಮೂಲಕ ಬಡಬಗ್ಗರಿಗೆ ಆಹಾರ ಕಿಟ್ಟನ್ನು ಕೊರ್ಪನ ಮೂಲಕ ಸುಮಾರು 6,50,000 ರೂಪಾಯಿನ ಬಡಬಗ್ಗರಿಗೆ ಒಂಜಿ ಆಹಾರ ಕಿಟ್ಟು ಬಡದು ಒಂಜಿ ಖರ್ಚು ಮಲ್ತನಂಚಿನ ಒಂಜಿ ಸಂಸ್ಥೆ ಸಾಯಿ ಪರಿವಾರ ಟ್ರಸ್ಟ್ ಐತೊಟ್ಟಿಗೂ ಅವೇತೋ ಆಸಕ್ತರಿಗೆ ಅವೆಲ್ಲ ವೈದ್ಯಕೀಯ ವೆಚ್ಚಗೆ ಕಂಚಿಂತಿ ಪಂಡವದ ಸಹಾಯನ ಕೊರ್ಪನ ಮೂಲಕ ಎಂಕ್ಲ ಕೈ ಹಿಡಿದಿಚ್ಚಿ ಎಂಕ್ಲ ಇತ್ತಿನಕ್ಲ ದಾನಿನಕ್ಲ ಕೈ ಹಿಡಿದಿತ್ತೊಂದು ಕೊರ್ಪನಂಜನ ವ್ಯವಸ್ಥೆ ಎಂಕ್ಲು ಮಲ್ದ ಸಹೃದಯ ದಾನಿ ಇತ್ತಿನಕ್ಲ ಒಂದು ಪಂಡ ಸಹೃದಯ ದಾನಿನಕ್ಲ ಕೈ ಹಿಡಿದಿತ್ತದು ಕೊರ್ಪನಂಜನ ನಿರಂತರವಾದ ಸಾಮಾಜಿಕ ಚಟುವಟಿಕೆ ಉಪನಂಜನ ಸಾಯಿ ಪರಿವಾದ ಗುರುವಂದನ ಕಾರ್ಯಕ್ರಮ ಗುರು ನಮನ ಕಾರ್ಯಕ್ರಮಡು ಭಾಸ್ಕರ ಚಂದ್ರ ಶೆಟ್ಟರುಲೇರ್ ರಡ್ಡು ಶುಭಾಶಯದ ಪಾತ್ರವನ್ನು ಕೊಡು ಬಂದಿನ. ಇವತ್ತು ಗುರು ಪೂರ್ಣಿಮಾ ದಿವಸ. ಇವತ್ತು ನಾನಿಲ್ಲಿ ಬರ್ತೀನಿ ಅಂತ ಎಣಿಸಲಿಲ್ಲ. ಸಾಯಿ ಪರಿವಾರದವರು ಪ್ರವೀಣ್ ಕುಂಪಾಲ್ನ ಮುಖಾಂತರ ನಾಳೆ ಬೆಳಿಗ್ಗೆ ಯೋಗಾನಂದ ಗುರುಗಳ ಹತ್ರ ಹೋಗಿ ಬರುವ ಆಶೀರ್ವಾದ ತಗೊಳ್ಳು ಅಂತ ಹೇಳಿದ್ರೆ ಈ ಕ್ಷೇತ್ರಕ್ಕೆ ಬಂದಿದೆ. ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದರೆ ನಮಗೆ ಏನು ಬರೆದಿದೆ ಯಾವ ದಿನ ಎಲ್ಲಿ ಇರಬೇಕು ದೇವರು, ಹಾಗಾಗಿ ಈ ಕ್ಷೇತ್ರದಲ್ಲಿ ನಾವು ಇವತ್ತಿದ್ದೀವಿ, ನಾವೆಲ್ಲರೂ ಒಟ್ಟಿಗೆ ಸೇರಿದ್ದೀವಿ. ನಮಗೆ ದೇವರ ಆಶೀರ್ವಾದ ಇರಲಿ. ಏನು ಸಾಯಿ ಪರಿವಾರ ಸೇವಾ ಚಟುವಟಿಕೆ ಮಾಡ್ತಾಯಿದ್ದೆ ಮುಂದಿನ ದಿನಗಳಲ್ಲೂ ಒಳ್ಳೆಯ ರೀತಿಯಲ್ಲಿ ಆಗಲಿಕ್ಕೆ ನಮ್ಮ ದೇವರ ಆಶೀರ್ವಾದ ಇರಲಿ, ಸ್ವಾಮೀಜಿಯವರ ಆಶೀರ್ವಾದ ಇರಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ಪಲ್ಲಗನೆ ಇನಿ ಗುರುವಂದನ ಕಾರ್ಯಕ್ರಮ ನಮ್ಮ ಪೋಂದಿಲ್ಲ, ಗುರು ನಮನ ಕಾರ್ಯಕ್ರಮ ಪೋಂದಿಲ್ಲ. ಪೂಜ್ಯ ಕೊಂಡೇವೂರು ಶ್ರೀಗಳಿಗೆ ಆಧ್ಯಾತ್ಮ ಧಾರ್ಮಿಕ ಭೌತಿಕವಾದ ಈ ಕ್ಷೇತ್ರದ ಅವೇತೋ ಜನಗಳಿಗೆ ಭಯ ಭಕ್ತಿ ಬತ್ತನಂಚಿನ ಭಕ್ತರಿಗೆ ಅಭಯದ ಪ್ರಸಾದನ ಕೊರ್ದು ಅವೆಲ್ಲಕನೆ ಬತ್ತನಂಚಿನ ಜನಗಳಿಗೆ ಒಂಜಿ ಗಾಯತ್ರಿ ದೇವಿನ ವರಪ್ರಸಾದ ಪೈನಂಚಿನ ಒಂಜಿ ಎಂಚಿನ ಆಯುರ್ವೇದಿಕ ಅಂಶಲುಂಡ ಇನ್ನು ಪೂರ ಸಮಾಜಕ್ಕೆ ಕೊರ್ನಂಚಿನ ಪರಮ ಪೂಜನೀಯ ಯೋಗಾನಂದ ಸರಸ್ವತಿ ಸ್ವಾಮಿಗಳಿಗೆ ತರತಗ್ಗಾದ ಬಿರಿಬಗ್ಗದ ಅಡ್ಡ ಬುರಂದು ನಮ್ಮ ಸಾಯಿ ಪರಿವಾರದ ಪರವಾದ ಅವರಿಗೆ ಗೌರವಪೂರ್ವಕ ಇನಿ ಗುರುವಂದನೆ ಚಾತುರ್ಮಾಸ ವ್ರತ ಇನಿರ್ದು ಆರಂಭ ಆಪುನಂಚಿನ ಪೊರ್ತುಡು ಆ ಒಂಜಿ ಶುಭ ಗಳಿಗೆಡಿನಿ ಗುರುವಂದನೆ ಮಲ್ಪೋಡು ಪಣದು ಎಂಗ್ಲ ಪರಿವಾರ ಊರು ಕ್ಷೇತ್ರದ್ದು ತುಳಸಿದಳ ಅನ್ಕೊರಪ್ಪ ಅವೇನು ಐತಲ್ಲ ಒಂಜಿ ಕೃಷ್ಣನ ದರ್ಶನ ಮಲ್ಪನಂಚಿನ ಭಾಗ್ಯನ ಈ ಒಂಜಿ ಕ್ಷೇತ್ರದ ಮೂಲಕ ಆತನು ಅಂಚಿತಿ ತುಳಸಿ ಹಾರನ್ನು ಪಾಡ್ನ ಮೂಲಕ ಪೂಜ್ಯ ಸ್ವಾಮೀಜಿ ಗುರುವಂದನು ಸಲ್ಲಿಸವಾಡು ಮಾಡಿದ್ವಿ ನಾನು. ಅವೆಲ್ಲ ಕನೆ ಸಾಯಿ ಪರಿವಾರದ ಈ ಗುರುವಂದನೆಡೆ ಪುರುಷೋತ್ತಮ ಕಲ್ಲಾಪು ಪಲ್ಲವಸ್ತು ಕೊರ್ದು ಗೌರವ ಸಂದೇಹ ಮಲ್ಪೋಡು. ಗಂಡುಕಲ್ ಯಕ್ಷಗಾನದ ಒಂಜಿ ಸ್ವರೂಪಡು ಸ್ವಾಮೀಜಿಗೆ ಸಾಯಿ ಪರಿವಾರದ ಒಂಜಿ ಗುರುವಂದನದ ನೆನಪಿನ ಕಾಣಿಕೆ ಕೊರ್ತ ಅವೆಲ್ಲಕನೆ ಬಾಬಾನ ಒಂಜಿ ಪ್ರತಿಮೆನು ಮೈಸೂರದು ಎಂಕ್ಲ ಚಂದ್ರಹಾಸ್ ಪಂಡಿತ ವಸ್ತು ಗುರುವಂದನೆಗೆ ಬಡದಾರೆ ಪತ್ತೊಂದು ಬದ್ದು ಇನಿ ಸಂದಾಯಿತ ಮಲ್ದೇರು ಗುರುವಂದನೆ ಕಾಣಿಕೆನು ಅಂಚೆನತ ಬಾರಿ ಭಕ್ತಿಡು ಕೊರ್ಪುನ ಜನ ಸೇವೆ ಸಾರ ಜನಸಂಖ್ಯೆ ಸೇರಿದು ನೂದು ಜನಸಂಖ್ಯೆ ಸೇರಿದು ಮಲ್ಪನ ಕಾರ್ಯಕ್ರಮಗಳ ಇಂಚಿತೆ ಪರಿಪೂರ್ಣ ಮನಸ್ಸದ ಶುದ್ಧ ಮನಸ್ಸದಾಗಲಿನ ಸೇರ್ಪಾದ ಮಲ್ಪನ ಜನ ಕಾರ್ಯಕ್ರಮ ಮಸ್ತ್ ವ್ಯತ್ಯಾಸ ಉಂಡು. ಇಲ್ಲದ ಒಂಜಿ ಗೌರವ ವಂದನೆ ಅಂದು ಸ್ವೀಕಾರ ಮಲ್ತಂದು ಪೂಜ್ಯ ಸ್ವಾಮೀಜಿ ನಮಗೆ ಮಾತೆರೆಗಳ ಆಶೀರ್ವಚನದ ಮದಿಪು ಕೊರಡು ಪಂಡದು ಭಿನ್ನೈತ ಮಲ್ತಂದು. ಗುರುಪೌರ್ಣಮಿಯ ಪ್ರಯುಕ್ತ ನೀವು ಗುರುವಂದನೆ ಮಾಡಲಿಕ್ಕಾಗಿ ಈ ಸನ್ನಿಧಿಗೆ ಬಂದಿದ್ದೀರಿ. ನೀವೇನು ಶ್ರದ್ಧೆಯಿಂದ ಭಕ್ತಿಯಿಂದ ಸಮರ್ಪಿಸಿದಂತಹ ಈ ಕರ್ಮ ಗುರುಪರಂಪರೆ ಸ್ವೀಕರಿಸಿ ಇನ್ನು ಮುಂದಿನ ಭವಿಷ್ಯ ಶ್ರೀ ಗುರುಗಳ ಪೂರ್ಣ ಅನುಗ್ರಹ ನಿಮಗೆ ಪ್ರಾಪ್ತಿಯಾಗಿ
ಉತ್ತಮ ಕರ್ಮ ಮಾಡಿ ಭಗವತ್ ಪ್ರೀತಿಯನ್ನು ಗಳಿಸುವಂತಹ ಒಳ್ಳೆಯ ಅವಕಾಶ ನಿಮಗೆಲ್ಲರಿಗೂ ಪ್ರಾಪ್ತಿಯಾಗಲಿ. ಅದಕ್ಕೆ ಬೇಕಾದಂತಹ ಆಯುಷ್ಯವನ್ನು, ದೈಹಿಕ ಆರೋಗ್ಯವನ್ನು, ಮಾನಸಿಕ ನೆಮ್ಮದಿಯನ್ನು ಶ್ರೀ ಗುರು ಪರಂಪರೆ ಕರುಣಿಸಲಿ ಅಂತ ಪ್ರಾರ್ಥಿಸುತ್ತಾ, ಇವತ್ತು ಜಗತ್ತಿಗೆ ದೇವರ ಕೋಣೆಯಂತೆ ಇರುವಂತಹ ಈ ಪವಿತ್ರವಾದ ಭಾರತದಿಂದ ಗುರುಭಕ್ತಿಯ ಸಂದೇಶವನ್ನು ಕೊಡುವಂತಹ ಒಂದು ಪರ್ವ ದಿನ, ವ್ಯಾಸ ಪೌರ್ಣಮಿ, ವ್ಯಾಸಾವತಾರವಾದ ದಿನ. ವೇದವನ್ನು ಸರಿಯಾಗಿ ಅದನ್ನು ವಿಂಗಡಿಸಿ ನಮಗೆಲ್ಲರಿಗೂ ಅದರ ನಂತರ ಪುರಾಣಾದಿಗಳನ್ನು ರಚನೆ ಮಾಡಿ ಸರಳೀಕರಿಸಿ ನಮ್ಮ ಬದುಕಿನ ಲಕ್ಷ್ಯ ಹೇಗಿರಬೇಕು ಎಂಬುದನ್ನೆಲ್ಲ ಅನುಗ್ರಹಿಸಿದವರು. ಅಂತಹ ಪವಿತ್ರ ದಿನವನ್ನು ಪೌರ್ಣಮಿ, ಗುರು ಪೌರ್ಣಮಿ ಅಂತ ಆರಾಧಿಸಿಕೊಂಡು ಬಂದ ಪರಂಪರೆಯುಳ್ಳವರು ನಾವೆಲ್ಲ. ಗುಕಾರಸ್ತು ಅಂಧಕಾರೋ ವೈ ಋಕಾರ ತನ್ನಿವರ್ತಕ ಅಂಧಕಾರ ನಿರೋಧಿತವಾತ್ ಗುರುರಿತ್ಯಭಿಧೀಯತೆ ಅಂತ. ಗುಕಾರ ಅಂದರೆ ಕತ್ತಲೆ, ಋಕಾರ ಅಂದರೆ ಅದರ ನಿವಾರಣೆ ಅಂತ. ಗುರು ಅಂದರೆ ಕತ್ತಲೆ ಎಂಬ ಅಜ್ಞಾನವೆಂಬಂತಹ ಕತ್ತಲೆಯನ್ನು ನಿವಾರಿಸುವವರು, ಸುಜ್ಞಾನದ ಬೆಳಕಿನಿಂದ ನಮ್ಮನ್ನು ಮುನ್ನಡೆಸುವವರು ಅಂತ. ನಮ್ಮ ಶಾಸ್ತ್ರ ಗುರು ಎಂಬಂತಹ ಸ್ಥಾನಕ್ಕೆ ದೇವರಿಗಿಂತಲೂ ಉನ್ನತವಾದಂಥ ಒಂದು ಪದವಿಯನ್ನೇ ಕೊಟ್ಟಿದ್ದಾರೆ. ಗುರು ಮತ್ತು ಗೋವಿಂದ ಜೊತೆಯಾಗಿ ಬಂದರೆ ಯಾರ ಪಾದಸ್ಪರ್ಶ ಮಾಡುತ್ತೀ ಎಂದು ರಮಾನ್ ಕೇಳಿದಾಗ ಗುರುವಿನದ್ದು ಅಂತ ಹೇಳ್ತಾರೆ. ಯಾಕೆಂದರೆ ದೇವರನ್ನು ತೋರಿಸುವವರು ಗುರುಗಳು ಅಂತ. ದೇವರ ದಾರಿಯಲ್ಲಿ ನಡೆಸುವವರು ಗುರುಗಳು. ನಮಗೆ ದೇವರ ದಾರಿಯಲ್ಲಿ ನಡೆದು ದೇವರನ್ನು ಅನುಭವಿಸುವ ಯೋಗ ಇದ್ದರೆ ಅದು ಗುರುಗಳ ಮೂಲಕ. ಹಾಗಾಗಿ ನಮಗೇನಾದರೂ ಮೋಕ್ಷ ಸಾಧನೆ ಆಗಬೇಕು ಅಂತಾದರೆ ಗುರುಗಳು ಬೇಕೇ ಬೇಕು. ಯಾರು ಗುರುಗಳಿದ್ದಾರೋ ಅವರು ಎಂದೂ ಅನಾಥರಲ್ಲ. ಗುರುಭಕ್ತರು ಕಲಿಪ್ರಭಾವವನ್ನು ಮೀರಿ ಬರುವವರು ಅಂತ ಗುರುಚರಿತ್ರೆ ಹೇಳಿದೆ. ಯುಗದ ಪ್ರಭಾವ ಒಳ್ಳೆಯದಕ್ಕಿಂತಲೂ ಕೆಟ್ಟದರ ಕಡೆಗೆ ಗಮನ ಹೆಚ್ಚು. ಮನಸ್ಸು ಕಲುಷಿತಗೊಳ್ಳಲು ಕಲಿಗಾಲ ಅತ್ಯಂತ ಸೂಕ್ತ. ಆದರೆ ಮನಸ್ಸನ್ನು ಬಲಿಷ್ಠಗೊಳಿಸಿ ಮೋಕ್ಷ ಧರ್ಮವನ್ನು ಅನುಸರಿಸುವಂತಹ ಒಳ್ಳೆಯ ಮತಿ ನಮಗೆ ಜಾಗೃತಿಯಾಗಬೇಕು ಅಂತಾದರೆ ಆ ಕಲಿಪ್ರಭಾವ ಇಲ್ಲದಾಗಬೇಕು. ಅದಾಗಬೇಕು ಅಂತಾದರೆ ಗುರುಗಳು ಯಾರಿಗಿದ್ದಾರೋ ಅವರಿಗೆ ಕಲಿ ಮುಟ್ಟುವುದಿಲ್ಲ ಅಂತ ಹಿಂದೇ ಪರೀಕ್ಷಿತನಲ್ಲಿ ಕಲಿ ವಚನ ಕೊಟ್ಟಿದ್ದಾನೆ. ಹಾಗಾಗಿ ನಮ್ಮ ಜೀವನದಲ್ಲಿ ಗುರುವಿನ ಸ್ಥಾನ ದೊಡ್ಡದು. ಪುರಾಣದಲ್ಲಿ ಗೌತಮರ ಶಿಷ್ಯ ಸೌದಾಸ ಅಂತ ಇದ್ದ. ಅವನು ಪರಶಿವನ ಆರಾಧನೆಯಲ್ಲಿ ತೊಡಗಿದ್ದ. ಗುರುಗಳು ಆಗಮಿಸಿದರು. ತನ್ನ ಶಿಷ್ಯ ಅತ್ಯಂತ ಶ್ರದ್ಧೆಯಿಂದ ಶಾಸ್ತ್ರಯುಕ್ತವಾಗಿ ಆ ಭಗವಂತನ ಅನುಷ್ಠಾನ ಮಾಡ್ತಾನೆಂದು ಸಂತೋಷ ಕೊಟ್ಪಟ್ಟರು. ಆದರೆ ಅವನು ಅನುಷ್ಠಾನದಲ್ಲೇ ನಿರತ ಆಗಿದ್ದ. ಭಗವಂತ ಪ್ರಕಟಗೊಂಡು ಅವನಿಗೆ ವರ ಕೊಡಬೇಕಿತ್ತು, ಆದರೆ ಶಾಪ ಕೊಟ್ಟರು. ಯಾಕೆ ಶಾಪ ಕೊಟ್ಟರು? ಪರಶಿವನನ್ನು ಹೋಲಿಸಿದರು, ಶಾಪವನ್ನು ಪಡ್ಕೊಂಡ್ರು. ಯಾಕೆಂದರೆ ಗುರು ಬಂದಾಗ ಎದ್ದು ನಿಲ್ಲಿಲ್ಲ ಅಂತ. ನನ್ನನ್ನು ಅನುಷ್ಠಾನ ಎಷ್ಟು ಬೇಕಾದರೆ ಮಾಡು, ಗುರು ಬಂದಾಗ ಎದ್ದು ನಿಲ್ಲಬೇಕು. ಇದು ನಮ್ಮ ಶಾಸ್ತ್ರ ಪ್ರತಿಪಾದಿಸಿದ ಸಂದೇಶ ಏನು ಅಂದರೆ, ಗುರುಗಳಂದರೆ ನಮಗೆ ಕಣ್ಣಿಗೆ ಕಾಣುವ ದೇವರು. ಅವರ ಉತ್ತಮ ಮಾರ್ಗದರ್ಶನದಿಂದ ನಮ್ಮ ಬದುಕು ಉದ್ಧಾರವಾಗುತ್ತದೆ. ಹಾಗಾಗಿ ನಮ್ಮ ಸನಾತನ ಪರಂಪರೆ ಅಂತಹ ಗುರುವಿನ ಮಹತ್ವವನ್ನು ಎತ್ತಿ ಹಿಡಿದು ಉಪಾಸನೆ ಮಾಡುವ ಪವಿತ್ರ ದಿನ ಇಂದು. ನಮಗೆ ಕತ್ತಲೆ ಇದ್ದಾಗ ದಾರಿ ಕಾಣುವುದಿಲ್ಲ, ಮಾತ್ರವಲ್ಲ ಅಲ್ಲಿದ್ದ ವಸ್ತುಗಳು ಯಾವುದೂ ಗೋಚರ ಆಗುವುದಿಲ್ಲ. ಅಲ್ಲಿ ಬೆಳಕು ಬಂದ ಕೂಡಲೇ ನಮಗೆ ದಾರಿಯೂ ಗೋಚರವಾಗುತ್ತದೆ, ಅಲ್ಲಿ ಇದ್ದ ವಸ್ತುಗಳೆಲ್ಲ ಕಾಣುತ್ತದೆ. ಇದ್ದ ವಸ್ತು ಇದ್ದಂತೆ ಕಾಣಬೇಕಾದರೆ ಬೆಳಕು ಬೇಕು. ಹಾಗೆ ನಮ್ಮ ಬದುಕಿನ ವಾಸ್ತವ ಗತಿಯನ್ನು ತಿಳಿಯಬೇಕು ಅಂತಾದರೆ ಗುರುಗಳು ನೀಡುವ ಜ್ಞಾನದ ಬೆಳಕು ಬೇಕು. ನಾವು ಅನೇಕ ಸಂದರ್ಭಗಳಲ್ಲಿ ನೋಡೋಣ, ಸಮಾಜದ ಮುಂದೆ ತಾನು ಒಳ್ಳೆಯವ ಅಂತ ಗುರುತಿಸಿಕೊಳ್ತಾನೆ, ಆದರೆ ಸಮಾಜ ಅವನಲ್ಲಿ ಅನೇಕ ಕೊರತೆಗಳನ್ನು ಗುರುತಿಸ್ತದೆ. ಹೆಚ್ಚಿನವರಲ್ಲಿ ಈ ಕೊರತೆ ಇದೆ, ನಾನು ಒಳ್ಳೆಯವ ಅಂತ ನನಗೆ ಭ್ರಮೆ. ಆದರೆ
ನಾನು ಒಳ್ಳೆಯವ ಅಂತ ಸಮಾಜ ಅದು ಸ್ವೀಕರಿಸಿರುವುದಿಲ್ಲ. ಹಾಗಾದರೆ ಯಾಕೆ ಕಾರಣ ಅಂದರೆ, ತಾನು ಮಾಡುವ ಅಧರ್ಮ ಕರ್ಮಗಳು, ತನ್ನಿಂದ ಆಗುವಂತಹ ಕೆಲವು ಎಡವಟ್ಟುಗಳು ಅದು ತನಗೇ ಗೊತ್ತಾಗುವುದಿಲ್ಲ. ಹಾಗಾಗಿ ನನ್ನ ತಪ್ಪುಗಳನ್ನು ನನಗೆ ತಿದ್ದಿಕೊಳ್ಬೇಕಾದ್ರೆ ಅದನ್ನು ದೂರದಿಂದ ನೋಡಿ ಗಮನಿಸಿ, ಹಾಗಲ್ಲ ಹೀಗೆ ಈ ದಾರಿಯಲ್ಲಿ ಹೋಗು ಎಂದು ಹೇಳಿಕೊಡೋ ಮಾರ್ಗದರ್ಶಕರು ಬೇಕು, ಅದು ಗುರುಗಳು. ಹಾಗಾಗಿ ಅಂತಹ ಗುರುಪ್ರಾಪ್ತಿಯಾದರೆ ನಮ್ಮ ಗುರಿ ಸ್ಪಷ್ಟವಾಗಿ ನಾವು ಮುಟ್ತೇವೆ. ಒಂದು ಹೇಗೋ ಹರಿಯುವ ನೀರು ಅದು ಮುಟ್ಟಬೇಕಾದಲ್ಲಿಗೆ ಮುಟ್ಟುವುದಿಲ್ಲ. ಅದಕ್ಕೆ ಸರಿಯಾದ ದಡಗಳನ್ನು ಅಕ್ಕಪಕ್ಕದಲ್ಲಿ ದಂಡೆಯನ್ನು ಕಟ್ಟಿಕೊಟ್ರೆ ಆ ನೀರನ್ನು ಬೇಕಾದಲ್ಲಿಗೆ ಹರಿಸಬಹುದು ಮತ್ತು ಬಳಸಬಹುದು. ಹಾಗೆ ಗುರುಗಳು ನಮಗೆ ಒಂದು ನಿಯಮದ ದಂಡೆಯನ್ನು ಇಟ್ಟು ನಮ್ಮನ್ನು ಗುರಿಯ ಕಡೆಗೆ ಕೊಂಡೊಯ್ಯುವಂಥವರು. ಆದ ಕಾರಣ ಅಂತಹ ಗುರುಗಳ ಆರಾಧನೆ ಮಾಡಿದರೆ ಎಲ್ಲ ದೇವರ ಅನುಗ್ರಹ ಆಗುತ್ತದೆ ಅಂತ ಶಾಸ್ತ್ರ ಪ್ರತಿಪಾದಿಸಿದೆ. ಹಾಗಾಗಿ ಇಂತಹ ಪರ್ವಕಾಲದಲ್ಲಿ ನೀವೆಲ್ಲ ಬಂದು ಗುರುತ್ವವನ್ನು ನಮ್ಮಲ್ಲಿ ಕಂಡು ನೀವು ಉಪಾಸನೆ ಆರಾಧನೆ ಮಾಡಿದ್ದೀರಿ. ಇದರ ಫಲ ಸದ್ಗುರುಗಳು ಅನುಗ್ರಹಿಸಲಿ, ಗುರುಗಳೇ ಅನುಗ್ರಹಿಸಬೇಕು. ನಾವೆಲ್ಲ ಕಬ್ಬಿಣದಂತಿರುವವರು, ಗುರುಗಳೆಂದರೆ ಅಯಸ್ಕಾಂತದಂತಿರುವವರು. ಅಯಸ್ಕಾಂತದಂತಿರುವವರಲ್ಲ, ಅಯಸ್ಕಾಂತವನ್ನು ಮೀರಿದವರು, ಅಷ್ಟು ಶಕ್ತಿ ಇದೆ ಅವರಲ್ಲಿ. ಅವರ ಸಂಪರ್ಕ ನಮಗಿದ್ರೆ ಸಾಕು. ಕಬ್ಬಿಣ ಅಯಸ್ಕಾಂತದ ಸಹವಾಸಕ್ಕೆ ಬಂದಾಗ ಕಬ್ಬಿಣದಲ್ಲಿಯೂ ಕಾಂತೀಯ ಶಕ್ತಿ ಉಂಟಾಗುತ್ತದೆ. ಅದೇ ರೀತಿಯಲ್ಲಿ ನಮ್ಮಲ್ಲಿ ಆಧ್ಯಾತ್ಮಿಕ ಚೈತನ್ಯ ಜಾಗೃತಿಯಾಗಬೇಕು ಅಂತಾದರೆ ಆಧ್ಯಾತ್ಮಿಕದ ಗನಿಯಾಗಿರುವಂತಹ ಗುರುಗಳ ಸಹವಾಸ ನಮಗೆ ಸಿಗಬೇಕು. ಯೋಗ್ಯ ಗುರುಗಳನ್ನು ನಾವು ಆಯ್ಕೆ ಮಾಡಿ ಅವರನ್ನು ಸೇವಿಸುವ ಮೂಲಕ ಅವರ ಆ ಅನುಗ್ರಹದ ಚೈತನ್ಯ ನಮ್ಮೊಳಗೆ ಹರಿದು ನಮ್ಮ ಆಧ್ಯಾತ್ಮಿಕ ಚೈತನ್ಯ ಜಾಗೃತಿಯಾಗಬೇಕು. ಯಾವ ಸಂಪತ್ತಿದ್ದರೂ ನಮ್ಮೊಳಗೆ ನೆಮ್ಮದಿ ಇಲ್ಲದಿದ್ದರೆ, ಯಾವ ಸಂಪತ್ತಿದ್ದರೂ ದೈವಾನುಗ್ರಹವಿಲ್ಲದ ಸಂಪತ್ತಾದರೆ ಅದೆಲ್ಲವೂ ವಿಪತ್ತಾಗುತ್ತದೆ. ಅದನ್ನು ಸಂಪತ್ತು ಎಂದೇ ಹೇಳುವುದಿಲ್ಲ, ಶ್ರೀಮಂತಿಕೆ ಇರಬಹುದು, ಆದರೆ ಅದು ಸಂಪತ್ತು ದೈವಿಕವಾದ ಸಂಪತ್ತು ಆಗಬೇಕು. ಆಧ್ಯಾತ್ಮಿಕ ಚೈತನ್ಯಗಳು ನಮ್ಮಲ್ಲಿ ತುಂಬಿ ಆ ಸಂಪತ್ತು ನಮ್ಮಲ್ಲಿ ಹೆಚ್ಚಾಗಬೇಕು. ಆಗ ಮಾತ್ರ ನಮ್ಮಲ್ಲಿ ಮನಃಶಾಂತಿಯು ಮಾತ್ರವಲ್ಲ, ಆ ಒಳ್ಳೆ ಕರ್ಮ ಮಾಡಿ ಮೋಕ್ಷದ ಕಡೆಗೆ ನಮಗೆ ಹೋಗಲಿಕ್ಕೆ ಸಾಧ್ಯವಾಗುತ್ತದೆ. ಈ ನಿಟ್ಟಿನಲ್ಲಿ ನಾವೆಲ್ಲ ಒಂದು ಭಗವಾನ್ ಸತ್ಯಸಾಯಿ ಬಾಬಾ, ಶಿರಡಿ ಸಾಯಿಬಾಬಾ ಅವರ ಒಂದು ಉಪಾಸನೆಯನ್ನು ಮಾಡ್ತಾ ಬಂದ ಭಕ್ತ ಮಂಡಳಿ ಈ ದಿವಸ ಆ ಗುರುಗಳ ಸೇವೆಯನ್ನು ಅನೇಕ ರೀತಿಯಲ್ಲಿ ಮಾಡ್ತಾ ಗುರು ಎಂಬಂತಹ ಆ ವಿಷಯದಲ್ಲಿ, ಆ ಶಬ್ದದಲ್ಲಿ, ಆ ಸ್ಥಾನದಲ್ಲಿ ಗೌರವವನ್ನು ಸಂಸ್ಕರಿಸಿಕೊಂಡು ಬಂದವರು ನೀವೆಲ್ಲ. ಹಾಗಾಗಿ ಮಾತ್ರವಲ್ಲ, ನಾವು ಬಹಳ ಹತ್ತಿರ, ನಮಗೆ ನೀವೆಲ್ಲ ತುಂಬ ಹತ್ತಿರ, ತುಂಬ ಆತ್ಮೀಯರು. ನೀವು ಮಾಡುವಂತಹ ಸತ್ಕರ್ಮಗಳ ಬಗ್ಗೆ ನಾನು ವಾರದಲ್ಲಮ್ಮಾದರೂ ನಾನು ಕೇಳ್ತಾ ಇರ್ತೇನೆ. ಎಷ್ಟೋ ಬಡ ಮನೆಗಳಿಗೆ ನೀವು ಆಹಾರ ಉಪಯುಕ್ತವಾದಂತಹ ದ್ರವ್ಯಗಳನ್ನು ಕಟ್ಟು ಮಾಡಿ ನೀವು, ನಾನು ಮೊನ್ನೆ ಕೇಳಿದೆ, ಒಂದು 700ಕ್ಕಿಂತ ಹೆಚ್ಚು ಜನಗಳಿಗೆ ದಾನ ಮಾಡಿ ಆಯಿತು ಒಂದು, ಮತ್ತು ಈಗ 1000 ಕಳೆದಿರಬಹುದು. ಹೌದು, ನೀವು 10,000ಕ್ಕಿಂತ ಹೆಚ್ಚು ಜನಕ್ಕೆ ಅನ್ನ ಬಿಡಿಸಿದ್ದೀರಿ ಇಂದ. ಈಗ ಮನುಷ್ಯರು ಕಾಣುವಾಗ ನೋಡಿ ಮುಖ ಮುಚ್ಚಲೂ ಬೇಕು, ದೂರ ಓಡಿ ಹೋಗಲೂ ಬೇಕು. ಅಂತಹ ಸನ್ನಿವೇಶದಲ್ಲಿ ನೀವು ಹಸಿದವರ ಹಸಿವೆಗಾಗಿ ಬಾಬಾ ಅವರ ಅನುಗ್ರಹ ಪ್ರೇರಣೆಯನ್ನು ಪಡ್ಕೊಂಡು ನೀವು ಸೇವೆ ಮಾಡ್ತೀರಿ ಅಂದರೆ ದೊಡ್ಡ ದಾನ ಕರ್ಮ. ಸಂದಿಗ್ಧ ಕಾಲದಲ್ಲಿ ಮಾಡಿದರೆ ಅದಕ್ಕೆ ವಿಶೇಷ ಫಲ ಇದೆ. ಹಸಿದವನಿಗೆ ಆಹಾರ ಬಡಿಸಿದರೆ ವಿಶೇಷ ಫಲ ಇದೆ. ಯಾರಿಗೆ ಆಹಾರ ಕೊಟ್ಟರೂ ಫಲ ಇದೆ, ಆದರೆ ಹಸಿದವನಿಗೆ ಬಡಿಸಿದರೆ ವಿಶೇಷ ಫಲ ಇದೆ. ಹಾಗಾಗಿ ನೀವು ಸಂಕಷ್ಟದಲ್ಲಿ ಸಿಕ್ಕಿಕೊಂಡವರಿಗೆ ಮಾಡಿದಂತಹ ಸತ್ಕರ್ಮ ಬಾಬಾ ಅವರಿಗೆ ಮುಟ್ಟುತ್ತದೆ. ಬಾಬಾ ಅವರ ಬದುಕಿನ ಸಂದೇಶ, ಅವರ ಜೀವನ ಚರಿತ್ರೆಯನ್ನು ಓದುವಾಗ ನಮಗೆಲ್ಲ ತಿಳಿಯುವಂತಹ ಸತ್ಯ ಅದು. ಅವರು ಕಷ್ಟದಲ್ಲಿದ್ದವರಿಗೆ, ನೊಂದವರಿಗೆ, ಬಡವರಿಗೆ ಅತ್ಯಂತ ಬೇಕಾದವರಾಗಿದ್ದರು. ಅಂತಹ ಬಾಬಾ ಅವರ ಉಪಾಸನೆ ಎಂದು ನಿಜವಾಗಿ ನೀವು ಮಾಡಿದ್ದೀರಿ. ಬಡವರ ಹಸಿವೆಯನ್ನು, ಕಷ್ಟವನ್ನು ಪರಿಹರಿಸುವ, ರೋಗಿಗಳ ರೋಗ ಶಮನಕ್ಕೆ ಬೇಕಾದ ಸಹಾಯ ಮಾಡುವಂಥ ವ್ಯವಸ್ಥೆ, ಹಾಗೆ ನೀವು ಮಾಡುವಂತಹ ಅನೇಕ ಸಾಮಾಜಿಕ ಚಟುವಟಿಕೆಗಳು ನಿಜವಾಗಿ ಬಾಬಾ ಅವರ ಉಪಾಸನೆ. ಬದುಕಿನಲ್ಲಿ ಶ್ರದ್ಧೆ ಮತ್ತು ತಾಳ್ಮೆ ಬೇಕು ಅಂತ ಬಾಬಾ ಅವರು ಹೇಳಿ, ಶ್ರದ್ಧಾ ಸಬೂರಿ ಅಂತ. ಹಾಗಾಗಿ ನಾವು ಆ ಶ್ರದ್ಧಾ ಸಬೂರಿಯನ್ನು ಅವರು ನಮಗೆ ಅನುಗ್ರಹಿಸಿದ 2 ದಿವ್ಯ ಜ್ಞಾನದ ಕಣ್ಣುಗಳು ನಮ್ಮಲ್ಲಿ ಅದಿದ್ದರೆ ಲೋಕದಲ್ಲಿ ಒಳ್ಳೆಯ ಕರ್ಮ ಮಾಡಬೇಕು ಎಂಬಂಥ ಭಾವನೆ ನಮಗೆ ಜಾಗೃತಿ ಆಗ್ತದೆ. ಅನೇಕ ಶ್ರೀಮಂತರಿದ್ದರೂ ಅವರಿಗೆ ಆ ಕಣ್ಣು ಇರುವುದಿಲ್ಲ. ಆದ ಕಾರಣ ಬಡವರ ಕಷ್ಟ ಅರ್ಥ ಆಗುವುದಿಲ್ಲ.
ಸಂಕಟವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ, ಇನ್ನೊಬ್ಬರ ನೋವನ್ನು ತಿಳಿಯಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅದಕ್ಕೆ ಅಂಥ ಒಳ್ಳೆ ಕಣ್ಣುಗಳು ಬೇಕು. ಆ ಕಣ್ಣುಗಳನ್ನು ಬಾಬಾ ಅವರು ನಿಮಗೆಲ್ಲ ಅನುಗ್ರಹಿಸಿದ್ದಾರೆ. ಆದ ಕಾರಣ ನೀವು ನಿಮ್ಮ ಈ ಕೋವಿಡ್ನಂತಹ ಬಹಳ ರಗಳೆ ಕೊಡುವಂಥ ಒಂದು ರೋಗದ ಮಧ್ಯೆ ನಿಮಗೆ ಅದು ಯಾವ ರೀತಿಯಲ್ಲಿ ಕೆಟ್ಟ ಪರಿಣಾಮ ಆಗುತ್ತದೋ ಎಂಬ ಭಯವನ್ನು ಆತಂಕವನ್ನು ಬಿಟ್ಟು ಬಾಬಾ ಅವರ ಮೇಲೆ ಭರವಸೆಯನ್ನಿಟ್ಟುಕೊಂಡು ನಿಯಮಗಳನ್ನು ಪಾಲಿಸುತ್ತಾ ನೀವು ಸಮಾಜ ಸೇವೆಯನ್ನು ಮಾಡಿ ಗುರುಗಳ ಕೃಪೆಗೆ ಪಾತ್ರರಾಗಿದ್ದೀರಿ. ಈ ದಿವಸ ನೀವು ಮಾಡಿದಂತಹ ಇಂತಹ ಶ್ರದ್ಧೆಯ ಈ ಕರ್ಮವನ್ನು ಗುರುಗಳು ಸ್ವೀಕರಿಸ್ತಾರೆ. ಮುಂದೆ ನಿಮ್ಮ ಭವಿಷ್ಯವನ್ನು ಆ ಗುರುಗಳು ಉಜ್ವಲಗೊಳಿಸಲಿ ಅಂತ ಪ್ರಾರ್ಥಿಸ್ತೇವೆ. ನಿಮಗೆ ಉತ್ತಮ ಆರೋಗ್ಯವನ್ನು, ಮಾನಸಿಕ ನೆಮ್ಮದಿಯನ್ನು ದೇವರು ಕರುಣಿಸಲಿ. ನಮ್ಮ ಚಂದ್ರಹಾಸ ಪಂಡಿತ ಹೌಸ್ ಹಾಗೂ ಭಾಸ್ಕರ ಚಂದ್ರ ಶೆಟ್ರು ಇವರೆಲ್ಲ ಧಾರ್ಮಿಕ ಚಟುವಟಿಕೆಗಳಲ್ಲಿ ಎಷ್ಟು ತೊಡಗಿಸಿಕೊಂಡಿದ್ದಾರೆ ಅಂದರೆ, ನಾವು ಸೂರ್ಯನನ್ನು ಪರಿಚಯ ಮಾಡೋದು ಹೇಗೆ, ಹಾಗೆ ಸಮಾಜದ ಪರಿಚಯ ಮಾಡುವಾಗ ಇವರಿಗೆ ನಿಮ್ಮ ಮುಂದೆ ಇವರನ್ನು ಪರಿಚಯ ಮಾಡೋದು ನನಗೆ ಸರಿ ಅನ್ನಿಸೋದಿಲ್ಲ. ಯಾಕೆಂದರೆ ಅವರಿಗೆಲ್ಲ ನೀವು ಎಂತಹ ಸ್ಥಾನ ಕೊಟ್ಟಿದ್ದೀರಿ ಯಾವಂತಲೂ ನಾವು ಗಮನಿಸಿದವರು. ಹಾಗಾಗಿ ನಾವೆಲ್ಲರೂ ಇವರು ನೀವು ಅಂತ ನಾವೆಲ್ಲರೂ ಈ ಭೂಮಿಯಲ್ಲಿ ಮನುಷ್ಯರಾಗಿ ಹುಟ್ಟಿ ಬಂದಿದ್ದೇವೆ. ಅದು ಪುಣ್ಯ ಭೂಮಿಯಲ್ಲಿ ಹುಟ್ಟಿ ಬಂದಿದ್ದೇವೆ. ನಮಗೆ ಮನುಷ್ಯರು ನಾವು ಮಾನವೀಯತೆ ನಮ್ಮಲ್ಲಿ ತುಂಬುವಂಥ ಕೆಲಸ ನಾವು ಮಾಡಬೇಕು. ಯಾರು ಕಷ್ಟದಲ್ಲಿದ್ದಾರೋ ಅದು ಮನುಷ್ಯರು ಮಾತ್ರ ಅಲ್ಲ, ಪ್ರಾಣಿ ಪಕ್ಷಿಗಳ ಕಡೆಗೂ ನಮ್ಮ ಗಮನ ಇರಬೇಕು. ಈ ಗಿಡ ಮರಗಳ ಬಗ್ಗೆಯೂ ನಮಗೆ ಗಮನ ಇರಬೇಕು. ಇದೆಲ್ಲ ಇದ್ದರೆ ಮಾತ್ರ ನಾವು ಉಳಿತೇವೆ. ಪ್ರೀತಿ ಎಂಬಂಥದ್ದು ನಮ್ಮ ಹೃದಯದಲ್ಲಿ ಜಾಗೃತಿ ಮಾಡಿದರೆ ಅದು ಇಂತಹ ಸತ್ಕರ್ಮಗಳ ಮೂಲಕ ಮಾತ್ರ ಸಾಧ್ಯವಾಗುವುದು. ಆ ಪ್ರೀತಿಯ ಬಂಡವಾಳ ನಮ್ಮಲ್ಲಿದ್ದರೆ ಮನಃಶಾಂತಿ ಎಂಬುದು ಅದರ ನೆರಳಿನಂತೆ ಇರುತ್ತದೆ. ಹಾಗಾಗಿ ನಾವೆಲ್ಲರೂ ಬದುಕಿನಲ್ಲಿ ಸಿಕ್ಕಿರುವಂಥ ಒಂದೊಂದು ಕ್ಷಣವನ್ನು ಸಹ ಸರಿಯಾಗಿ ಬಳಸಿಕೊಂಡು ಬದುಕಬೇಕು. ನಾವು ಪ್ರತಿಯೊಂದು ಕ್ಷಣವೂ ಮೃತ್ಯುವಿನ ಹತ್ತಿರ ಹೋಗುವುದು, ನಮ್ಮ ಆಯುಷ್ಯದ ಒಂದೊಂದು ಕ್ಷಣವೂ ಮುಗಿತಾ ಇರುವುದು. ಆದ ಕಾರಣ ಇರುವಂತಹ ಕಾಲ ಒಳ್ಳೆಯ ಕರ್ಮವನ್ನು ಮಾಡಬೇಕು, ಸಮಾಜಹಿತ ಆಗಬೇಕು, ಗುರುಕೃಪೆ ಆಗಬೇಕು, ದೇವರ ಕೃಪೆ ಸಹಜವಾಗಿ ಆಗುತ್ತದೆ. ಅಂತಹ ಒಳ್ಳೆಯ ಬದುಕನ್ನು ಬಾಬಾ ಅವರು ನಮಗೆಲ್ಲರಿಗೂ ಅನುಗ್ರಹಿಸಲಿ. ಮುಂದಿನ ದಿನಗಳು ಎಲ್ಲ ರೀತಿಯ ಶ್ರೇಯಸ್ಸಾಗಲಿ. ನಿಮ್ಮ ಮನಸ್ಸಿನಲ್ಲಿ ಯಾವುದಾದ್ರೂ ಸಂಕಟಗಳು ದುಃಖಗಳಿದ್ದರೆ ಅದೆಲ್ಲವೂ ಪರಿಹಾರವಾಗಿ ನಿಮ್ಮ ಬದುಕು ಬೆಳಗಲಿ ಅಂತ ಪ್ರಾರ್ಥಿಸ್ಕೊಳ್ತೇನೆ. ಪೂಜ್ಯ ಶ್ರೀಗಳನ್ನ ದಯ ಆಶೀರ್ವಾದ, ಈ ಕ್ಷೇತ್ರದ ಶಕ್ತಿಗಳ ಆಶೀರ್ವಾದ ನಮಗೆ ಮಾತೆರೆಗಳ ಪಡೊಂದು ವೈದ್ಯ ಮಾತೆರೆಗಳ ಗೌರವದ ವಂದನೆ ಸಲ್ಲಿಸೋದು ಈ ಒಂದು ಸಂದರ್ಭ ನಮಗೆ ಮಾತೆಗಳ ಈ ಗುರುವಂದನೆ ಸ್ವೀಕಾರ ಮತ್ತು ಪರಿಪೂರ್ಣವಾದ ನಮಗೆ ಆಶೀರ್ವಾದ ಮಂತ್ರ ಪೂಜ್ಯ ಯತಿವರ್ಯರಿಗೆ ನಮ್ಮ ಸಾಯಿ ಪರಿವಾರದ ಪರವಾದ ಗೌರವ ನಮನ ವಂದನೆ ಸಲ್ಲಿಸೋದಿಲ್ಲ. ಅಂಚನೆ ಈ ಸಂದರ್ಭ ಉಪಸ್ಥಿತಿರುಪಂಚಿನ ಚಂದ್ರಹಾಸ್ ಪಂಡಿತ್ ಹೌಸ್ ಅಂಚನೆ ಭಾಸ್ಕರ್ ಚಂದ್ರ ಶೆಟ್ಟಿಗಳ ಸಾಯಿ ಪರಿವಾರ ಟ್ರಸ್ಟ್ದ ಪರವಾದ ವಂದನೆ ಸಲ್ಲಿಸೋದಿಲ್ಲ. ಭಾರಿ ಖುಷಿತದಿಂದ ಬಂಡ ಸಾಯಿ ಪರಿವಾರ ರಿಜಿಸ್ಟರ್ಡ್ ಆದಿತ್ತು ಸ್ವಾಮಿ ಇಂಕ್ಲು ಐನು ರಿಜಿಸ್ಟರ್ಡ್ ಮಾಡ್ತಿದ್ದ ಇದಕ್ಕೆ ಟ್ರಸ್ಟ್ ಮಾಡ್ಕೊಡೋದು ಆತನು ಐಕೆ ಟ್ರಸ್ಟ್ ಮಾಡ್ಕೊಡೋದು ಅವಕ್ಕೆ ಮೂಜಿ ತಿಂಗಳಂಜಿ ಪ್ರೊಸೆಸಿಂಗ್ ಆಗೋದಿತ್ತು. ಅಣ್ಣ ಕೋಡ ಸಾಯಿಬಾಬಾನ ದಿನನೇ ಅವ್ರು ಅಧಿಕೃತವಾದ ಟ್ರಸ್ಟ್ದ ಮಾನ್ಯತೆ ಎಲ್ಲ ತಿಕ್ಕೊಂಡು ಅವಳ ಒಂಜಿ ಎಡ್ಡೆನೆ ಇನ್ನು ಹೆಂಚಿನ ಹತ್ರ ಗುರುಕುಲ ಇಂಜಿ ಗೌರವ ಮನ್ಪನಂಜನ ಸಂದಾಯ ಮನ್ಪನಂಜನ ಗೌರವ ತಿಕ್ ಎಂಗ್ಲೆ ಭಾಗ್ಯ ತಿಕ್ಕೊಂಡು ಮಾತ್ರೆಗಳ ಎಡ್ಡೆ ಔಟ್ ಮಾಡ್ಕೊಂಡು ಅನುಗ್ರಹ ಸರ್ವೇ ಜನ ಸುಖಿನ ಭವಂತು.